ದಿನಗಳ ಕಾಲ ಮಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆದಂತಹ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ನಡೆದ ಶರನ್ನವರಾತ್ರಿ ಉತ್ಸವ ಹಾಗೂ ಮಂಗಳೂರು ದಸರಾ ನಿನ್ನೆ ರಾತ್ರಿ ಸಮಾಪನಗೊಂಡಿದೆ. ಸಹಸ್ರಾರು ಮಂದಿ ಭಕ್ತಾದಿಗಳು ದೇಶ ವಿದೇಶದಿಂದಲೂ ಆಗಮಿಸಿದವರು ಕ್ಷೇತ್ರಕ್ಕೆ ಬಂದು ದೇವರ ದರ್ಶನವನ್ನ ಪಡೆದುಕೊಂಡರು. ಅತ್ಯಂತ ಅಚ್ಚುಕಟ್ಟಾದ ಕಾರ್ಯಕ್ರಮದಲ್ಲಿ ರಾಜಕೀಯ ನಾಯಕರು, ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರು ಶ್ರೀ ಶಾರದೆ ಸನ್ನಿಧಿಗೆ ಬಂದು ಪ್ರಾರ್ಥಿಸಿದರು. ರಾಜ್ಯದ ಮುಖ್ಯಮಂತ್ರಿ ಬಸವರ ಸಹಿತ ಎಲ್ಲಾ ಪಕ್ಷದ ನಾಯಕರು ತಮ್ಮ ರಾಜಕೀಯ ಜಂಜಾಟ ಕಚ್ಚಾಟಗಳನ್ನು ಬದಿಗಿಟ್ಟು ಒಂದಾಗಿ ಉತ್ಸವದಲ್ಲಿ ಭಾಗಿಯಾದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಪ್ರತಿಷ್ಠಾಪನೆಗೊಂಡಿರುವಂತಹ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಜನಾರ್ದನ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ನಡೆದ ಉತ್ಸವದಲ್ಲಿ ಖುದ್ದು ಜನಾರ್ದನ ಪೂಜಾರಿಯವರು ಕ್ಷೇತ್ರದಲ್ಲಿ ನಿತ್ಯವೂ ಉಪಸ್ಥಿತರಿದ್ದು ಮಾರ್ಗದರ್ಶನ ನೀಡಿದ್ರು. ನಿನ್ನೆ ಅದ್ದೂರಿ ಮಂಗಳೂರು ದಸರಾ ನಡೆಯಿತು. ಈ ಬಾರಿ ರಾಜಬೀದಿಯಲ್ಲಿ ಶೋಭಾಯಾತ್ರೆಗೆ ಅವಕಾಶ ನೀಡದ ಕಾರಣ ಕ್ಷೇತ್ರದ ಆವರಣದಲ್ಲೇ ಮೆರವಣಿಗೆ ನಡೆಸಿ ಪುಷ್ಕರಣಿ ಕೆರೆಯಲ್ಲಿ ಜಲಸ್ತಂಭನಗೊಳಿಸಲಾಯಿತು. ಕ್ಷೇತ್ರದ ಸಂತೋಷಿ ಕಲಾಮಾತಾ ಮಂಟಪದ ಮುಂಭಾಗದಲ್ಲಿ ಹುಲಿ ವೇಷಧಾರಿಗಳ ನೃತ್ಯಕ್ಕೆ ಅವಕಾಶ ಮಾಡಿಕೊಡಲಾಗಿದ್ದು ಖುದ್ದು ಜನಾರ್ದನ ಪೂಜಾರಿ ವೀಕ್ಷಣೆ ಮಾಡಿದ್ರು. ಬಳಿಕ ರಾತ್ರಿ 7 ಗಂಟೆ ಸುಮಾರಿಗೆ ಮಹಾಗಣಪತಿ, ನವದುರ್ಗೆ, ಶಾರದಾ ಮಾತೆ ಮಹಾಪೂಜೆ ಬಳಿಕ ಕ್ಷೇತ್ರದಲ್ಲಿ ದುಡಿದವರಿಗೆ ಜನಾರ್ದನ ಪೂಜಾರಿಯವರು ಪ್ರಸಾದ ವಿತರಣೆ ಮಾಡಿದ ಬಳಿಕ ಮೊದಲಿಗೆ ಮಹಾಗಣಪತಿಯನ್ನ ಜಲಸ್ತಂಭನಗೊಳಿಸಲಾಯಿತು. ಬಳಿಕ ನವದುರ್ಗೆ, ಶಾರದಾ ಮಾತೆ ಮೂರ್ತಿಯನ್ನ ಪುಷ್ಕರಣಿಯಲ್ಲಿ ಜಲಸ್ತಂಭನಗೊಳಿಸಲಾಯಿತು. ಸಾವಿರಾರು ಮಂದಿ ಈ ಸಂದರ್ಭ ಉಪಸ್ಥಿತರಿದ್ದು ಶಾರದಾ ಮಾತೆಯ ಮೂರ್ತಿಯನ್ನ ಕಣ್ತುಂಬಿಕೊಂಡು ಪ್ರಾರ್ಥನೆಯನ್ನ ಮಾಡಿದ್ರು. ಈ ಮೂಲಕ ಈ ಬಾರಿಯ ಮಂಗಳೂರು ದಸರಾ ವೈಭವಕ್ಕೆ ತೆರೆ ಬಿದ್ದಿದೆ. ಭಕ್ತಾದಿಗಳು
ಶ್ರೀ